ಪುತ್ತೂರು ವಿಧಾನಸಭಾ ವ್ಯಾಪ್ತಿಯ ವಿಟ್ಲದ ಇಡ್ಕಿದು ಹಾಗೂ ಕುಳ ಗ್ರಾಮಗಳ ವಿವಿಧ ಕಾಮಗಾರಿಗಳಿಗೆ 7,20,00,000 ಅನುದಾನ ಒದಗಿಸಿದ ಪುತ್ತೂರು ಶಾಸಕಿ ಶಕುಂತಳಾ ಶೆಟ್ಟಿ ಅವರಿಗೆ ಗ್ರಾಮಸ್ಥರಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕುಳ ಗ್ರಾಮದ ಪಾಂಡೇಲು ಕುಂಡಡ್ಕ ರಸ್ತೆಗೆ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಲ್ಲಿ 1.50 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದ ಹಾಗೂ ಅದೇ ರೀತಿ ಕುಳ ಗ್ರಾಮದ ಸೇಕಿಹಿತ್ಲು ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಕಾಲೋನಿಗೆ 17 ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿಗೊಳಿಸಿದ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿ ವೀಕ್ಷಿಸಲು ಆಗಮಿಸಿದ ಶಾಸಕಿ ಅವರಿಗೆ ಪಾಂಡೇಲು ಎಂಬಲ್ಲಿ ಕುಂಡಡ್ಕ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ ಅವರು ಗ್ರಾಮಸ್ಥರ ಪರವಾಗಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕಿ, ಸರ್ಕಾರ ನುಡಿದಂತೆ ನಡೆದಿದೆ. ಹಳ್ಳಿಗಳ ರಸ್ತೆಗಳು ಅಭಿವೃದ್ಧಿಗೊಂಡಿದೆ. ವಿವಿಧ ಭಾಗ್ಯಗಳನ್ನು ನೀಡುವ ಮೂಲಕ ಬಡವರ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಿದೆ. ರೈತರ ಸಾಲ ಮನ್ನಾ ಮಾಡಿದೆ. ಬಿಪಿಎಲ್ ಕಾರ್ಡುದಾರರಿಗೆ ಉಚಿತ ರೇಷನ್ ನೀಡುತ್ತಿದೆ. ಜಾತಿಭೇದ ಪಕ್ಷಭೇದ ಮರೆತು ಸರ್ಕಾರ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬ ನಾಗರಿಕನಿಗೆ ನೆರವಾಗಿದೆ. ಇಷ್ಟೆಲ್ಲ ನೀಡಿದರೂ ಸರ್ಕಾರದ ಪರ ಅಪಪ್ರಚಾರ ಮಾಡುವುದು ಮಾತ್ರ ಬೇಸರದ ವಿಷಯವಾಗಿದೆ. ನಾನು ಪ್ರಚಾರಕ್ಕಾಗಿ ಹಾಗೂ ಪಕ್ಷ ನೋಡಿ ಕೆಲಸ ಮಾಡಲ್ಲ ಎಂದು ಹೇಳಿದರು. ದುಡ್ಡು ಕೊರ್ಕೊಂಡು ಇಂದು ಪಾಪದ ನಡು BPL ಧರ್ಮಗೂ ಪೋರ್ಪುಣು ಐತೆ ಡೇಟ್ ಮಧ್ಯಮ ವರ್ಗಾಗ ಮಲ್ಲಾಗ 50,000 ಮನ್ನಾ ಮಲ್ತಂಡು ಈ 94C ಗತಿಗೋತ್ರ ಜನನಾಗಲ ಕೊರಿಯ 20 ಎಕರೆ 15 ಎಕರೆ ಜಾಗ ಇತ್ತನಾಗಲ ಕೊರಿಯ 15-20 ಎಕರೆ ಜಾಗ ಉಂಡು ಇರ್ನ ಇಲ್ಲು ಗುಡ್ಡೇಡುಂಡು ಐನು ಪೊಡಿ ಮಲ್ಪಡಿಂದ ಕೊರ್ಲೆ ಹಾಕ್ಲಾಗಲ್ಲ ಅಂತಾನೆ ಭೇದ ಇದ್ದಂದೆ ಕೊರ್ನಾಗ ಸರ್ಕಾರದ ಬಗ್ಗೆ ಅಥವಾ MLAನ ಬಗ್ಗೆ ಅಥವಾ ಆಯ್ನ ಕೆಲಸದ ಬಗ್ಗೆ ಏರ್ಲ ನೆನಪಿಗೆ ಜನ ಮಾತ್ರ ಉಂಟು. ಅದೇ ರೀತಿ ಸೇಕಿಹಿತ್ಲು ಎಂಬಲ್ಲಿ ರಾಮ ಎಂಬುವರ ಮನೆಯಲ್ಲಿ ಚಂದ್ರಾವತಿಯವರು ಕಾಲೋನಿಯ ಪರವಾಗಿ ಶಾಸಕಿಯವರನ್ನ ಸನ್ಮಾನಿಸಿದರು. ಈ ಸಂದರ್ಭ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರಳೀಧರ್ ರೈ, ಮಾಜಿ ಅಧ್ಯಕ್ಷ ಪ್ರವೀಣ್ ಚಂದ್ರ ಆಳ್ವ, ಮೋಹನ್ ಗುರ್ಜಿನಡ್ಕ, ಸೋಮಶೇಖರ್ ಶೆಟ್ಟಿ ಅಳಕಮೆಚಲೋ, ಬಾಲಕೃಷ್ಣ ಪುಣಚ, ರಾಮಣ್ಣ ಪೆಲಿಂಜ, ಇಸಾಕ್ ಮಿತ್ತೂರು, ಇಸ್ಮಾಯಿಲ್ ಹಾಚಿ, ಅರಿಫೆ ಕಟ್ಟ, ಸೋಮಪ್ಪ ಪೂಜಾರಿ, ಓಜಾಲ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿಪೋ ನ್ಯೂಸ್ 24/7 ವಿಟ್ಲ.